ಮತ್ತೆ ಪಕ್ಷೇತರ ಅಭ್ಯರ್ಥಿಯವರು ಟೈಅಪ್ ಆಗಿದ್ದಾರೆ ಅಂತ ಹೇಳಿ ಟೀಕೆ ಮಾಡ್ತಿದ್ದಾರೆ. ಏನು ಹೇಳ್ತೀವಿ? ನೀವು ಮತ್ತು ಪಕ್ಷೇತರ ಅಭ್ಯರ್ಥಿ ಟೈಅಪ್ ಆಗಿದ್ದಾರೆ ಅಂತ ಹೇಳಿ ಟೀಕೆ ಬರ್ತಾ ಇದೆ. ನಾನು ಮತ್ತು ಪಕ್ಷೇತರ ಅಭ್ಯರ್ಥಿ ನಾವು ಕಾಲೇಜಿಗೆ ಹೋಗುವ ಟೈಅಪ್ ಅಲ್ಲಿದ್ವಿ. ಅಂದರೆ ನಾವು ಒಂದೇ ಬೆಂಚಲ್ಲಿ ಕೂತು ಕಲ್ತ್ಕೊಂಡಿದ್ದವರು. ಈಗ ಅವರು ಹಾಕ್ತಾರಂತ ನನಗೆ ಗೊತ್ತಿರಲಿಲ್ಲ. ಅವರಿಗೂ ನೋವಾಗಿದೆ, ಹಾಕಿದ್ದಾರೆ. ಮತ್ತು ಅದರಲ್ಲಿ ಟೈಅಪ್ ಮಾಡುವ ಅವಶ್ಯಕತೆ ನಮಗೇನಿಲ್ಲ. ಯಾರು ಎದುರಾಡಿದ್ರು ಓಟಿ ಚುನಾವಣೆಗೆ ನಿಂತಿದ್ದೇವೆ. ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇನು ಜನರ ಹತ್ರ ಇವತ್ತು ನಾನು ಹೋಗಿ ಮತ ಹಾಕಿ ಅಂತ ಕೇಳ್ತಾ ಇಲ್ಲ. 12 ವರ್ಷಗಳ ಹಿಂದೆಯಿಂದ ಜನರ ಸೇವೆ, ಯಾವುದೇ ಅಧಿಕಾರ ಇಲ್ಲದೆ ಜನರ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಜನರು ಆಶೀರ್ವಾದ ಮಾಡ್ತಾರೆ, ಮರೆಯುವುದಿಲ್ಲ ಅಂತ ನನ್ನ ಹಿಂದಿನ ಒಂದು ಸಮಾವೇಶದಲ್ಲಿ ನನಗೆ ಗೊತ್ತಾಗಿದೆ. ಆಶೀರ್ವಾದ ಮಾಡ್ತಾರೆ, ನಂಬಿಕೆ ಇದೆ. ಅವರಿಗೆ ಓಟು ಬಿದ್ದಷ್ಟು ನಿಮಗೆ ಲಾಭ ಜಾಸ್ತಿ ಆಗುತ್ತೆ ಹೇಗೆ? ಅದು ಆ ಲೆಕ್ಕಾಚಾರದಲ್ಲಿ ನಾನಿಲ್ಲ. ನೋಡಿ, ಭಾರತೀಯ ಜನತಾ ಪಕ್ಷ ನಮ್ಮ ರಾಷ್ಟ್ರೀಯ ಪಕ್ಷ. ನಮಗೆ ಎದುರಾಳಿರುವುದು ಅವರೇ. ನಾವು ಇಂಡಿಪೆಂಡೆಂಟ್ ನಿಂತವರು, ಅದು ಏನಿದ್ರು ಅವರು 10,000 12,000 ಮಾಡುವಂಥದ್ದು. ನಮಗೆ ರಾಷ್ಟ್ರೀಯ ಪಕ್ಷ ಎದುರಾಳಿ ಅಂತ ನಮ್ಮ ಆಲೋಚನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.